ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಹೌದು ಏನು ಅಂತ ಹೇಳಿದ್ರೆ ಮೊಡವೆಗಳು ಬರದೇ ಇರೋ ರೀತಿ ಮತ್ತೆ ಮೊಡವೆಗಳು ತುಂಬಾ ಮೊಡವೆ ಆಗ್ತಾ ಇದೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನಿವತ್ತು ಮೊಡವೆಗಳು ಏನಕ್ಕಾಗಿ ಬರುತ್ತೆ ಮತ್ತೆ ಇದನ್ನ ಯಾವ ರೀತಿ ಹೋಗಲಾಡಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ನಾವು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಮೊಡವೆಗಳನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಇನ್ಯಾಕೆ ತಡ ಮಾಡೋದು ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ನಂತರ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಮೊಡವೆ ನಮಗೆ ದಿನ ದಿನ ಹೋದಾಗೆ ಜಾಸ್ತಿ ಆಗ್ತಾನೆ ಇದೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಹೆಚ್ಚಾಗ್ತಾ ಇದೆ ಏನಕ್ಕಾಗಿ ಅಂತ ಹೇಳಿದ್ರೆ ಮೊಡವೆಗಳು ಆಗೋದಕ್ಕೆ ಸಾಕಷ್ಟು ಕಾರಣಗಳಿವೆ ಒಂದು ಎರಡು ರೀಸನ್ಸ್ ಅಲ್ಲ ಮೊದಲನೇದಾಗಿ ಹೇಳೋದಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೂಡ ಮೊಡವೆಗಳು ಹೆಚ್ಚಾಗ್ತವೆ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು ಅಥವಾ ನಾವು ಸೇವಿಸುವಂತ ಆಹಾರ ಹೊರಗಡೆ ಫಾಸ್ಟ್ ಫುಡ್ ಈ ತರ ನಾವು ಜಂಕ್ ಫುಡ್ ಗಳನ್ನು ತಗೊಂಡ್ರೆ ಅದು ನಮ್ಮ ಮುಖದ ಮೇಲೆ ಮೊಡವೆ ರೀತಿ ನಮಗೆ ಕಾಣಿಸುತ್ತೆ ಅದರ ಪರಿಣಾಮ ಆದಷ್ಟು ಈ ತರ ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ವರ್ಕಿಂಗ್ ವುಮೆನ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹೊರಗಡೆ ಹೋಗುವಂತವರು ಕೆಲ್ಸಕ್ಕೆ ಹೋಗುವಂತವರು ಇವರಲ್ಲಿ ಕೂಡ ಹೆಚ್ಚಾಗಿ ಮೊಡವೆಗಳು ಕಾಣಿಸ್ಕೊಳ್ತವೆ ಯಾಕಂತ ಹೇಳಿದ್ರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ ಒಂದ್ಸಲ ವಾಶ್ ಮಾಡಿದ್ರೆ ಆನಂತರ ಸಂಜೆ ವಾಶ್ ಮಾಡ್ತಾರೆ ಇದರಿಂದ ಕೂಡ ಆಗಿರ್ಬೋದು ಮುಖದ ಮೇಲೆ ಕೆಲವರದು ಆಯಿಲ್ ಸ್ಕಿನ್ ಆಗಿದ್ರೆ ಮುಖದ ಮೇಲೆ ಧೂಳು ಕೂತ್ರೆ ಇದರಿಂದ ಕೂಡ ನಮಗೆ ಪಿಂಪಲ್ ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ತದೆ ಇನ್ನು ಕೆಲವರಿಗೆ ಏಜ್ ಅಲ್ಲಿ ಪಿಂಪಲ್ಸ್ ಕಾಣಿಸ್ಕೊಳ್ತದೆ ಮತ್ತೆ ಅದರಷ್ಟಕ್ಕೆ ಅದು ಹೋಗುತ್ತೆ ಅದಕ್ಕೇನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಂದು ಏಜ್ ಅಲ್ಲಿ ಪಿಂಪಲ್ಸ್ ಬೀಳೋದು ಸಾಮಾನ್ಯ ಬೀಳ್ತದೆ ಎಲ್ಲರಿಗೂ ಕೂಡ ಆನಂತರ ಕೆಲವರು ಹೆಚ್ಚಾಗಿ ಮೇಕಪ್ ಮಾಡ್ಕೊಳ್ತಾರೆ ಓವರ್ ಆಗಿ ಮೇಕಪ್ ಮಾಡ್ಕೊಂಡ್ರು ಕೂಡ ಕೆಲವರಿಗೆ ಪಿಂಪಲ್ಸ್ ಕಾಣಿಸ್ಕೊಳ್ತದೆ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ರೆ ಸಿಕ್ಕಿದೆಲ್ಲ ಪ್ರಾಡಕ್ಟ್ ಗಳನ್ನು ನೀವು ಯೂಸ್ ಮಾಡ್ತಾ ಹೋದ್ರೆ ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗ್ತದೆ ಅದನ್ನು ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಸಿಕ್ಕಿದ್ದನ್ನೆಲ್ಲ ಯೂಸ್ ಮಾಡ್ತಾ ಹೋದ್ರೆ ಇದರಿಂದ ಕೂಡ ಪಿಂಪಲ್ ಆಗೋ ಸಾಧ್ಯತೆ ಹೆಚ್ಚಾಗ್ತದೆ ಇನ್ನು ಓವರ್ ಆಗಿ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋರು ಟೋನರ್ ಯೂಸ್ ಮಾಡ್ಕೊಳ್ಳಿ ಯಾವುದೇ ಮೇಕಪ್ ಹಚ್ಚೋದಕ್ಕಿಂತ ಮೊದಲು ಟೋನರ್ ಯೂಸ್ ಮಾಡ್ಕೊಳ್ಳಿ ಇದು ನಿಮ್ಮ ಮುಖಕ್ಕೆ ಈ ತರ ಡ್ಯಾಮೇಜಸ್ ಏನು ಆಗದೇ ಇರೋ ತರ ಹೆಲ್ಪ್ ಮಾಡುತ್ತೆ ಟೋನರ್ ತುಂಬಾ ಒಳ್ಳೇದು ತುಂಬಾ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಟೋನರ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ನೀವು ಮೇಕಪ್ ಹಚ್ಚೋದಕ್ಕಿಂತ ಮೊದಲು ಟೋನರ್ ಗಳನ್ನ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ತುಂಬಾನೇ ಬೆಲೆ ಬಾಳುವ ಅಥವಾ ತುಂಬಾನೇ ಕಾಸ್ಟ್ಲಿ ಐಟಮ್ ಗಳನ್ನ ಬಳಸ್ಕೊಂಡು ಫೇಸ್ ವಾಶ್ ಮಾಡುವಂಥದ್ದು ಅಥವಾ ಫೇಸ್ ಕ್ರೀಮ್ ಹಾಕುವಂಥದ್ದು ಇಂಥದ್ದನ್ನೆಲ್ಲ ಮಾಡಬೇಡಿ ನ್ಯಾಚುರಲ್ ಆಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಬಳಸಿ ಮುಖಕ್ಕೆ ಕಡ್ಲೆಟ್ ತುಂಬಾನೇ ಬೆಟರ್ ಅಂತ ನಾನು ಹೇಳ್ತೀನಿ ಕಡ್ಲೆಟ್ ಇನ್ನ ತುಂಬಾನೇ ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ಇದೆ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೂ ಕೂಡ ಕಡ್ಲೆಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಮತ್ತೆ ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಸೂರ್ಯನ ಬೆಳಕಿಂದ ನಮ್ಮ ಮುಖ ಏನಾದರೂ ಕಪ್ಪಗಾಗಿದ್ರೆ ಇದನ್ನು ಕೂಡ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ದು ಏನಾದರೂ ಆಯಿಲ್ ಸ್ಕಿನ್ ಆಗಿದ್ರೆ ಅದಕ್ಕೆ ಕೂಡ ಕಡ್ಲೆಟ್ ತುಂಬಾನೇ ಉತ್ತಮ ಸ್ಕಿನ್ ಡ್ರೈ ಆಗಿ ಇಡೋಕೆ ಕಡ್ಲೆಟ್ ಹೆಲ್ಪ್ ಮಾಡುತ್ತೆ ನೀವು ಮುಖಕ್ಕೆ ಯಾವ್ದಾವ್ದು ಬ್ರ್ಯಾಂಡ್ ಇದ್ದು ಫೇಸ್ ವಾಶ್ ಎಲ್ಲ ತಗೊಂಡು ಬಂದು ಯೂಸ್ ಮಾಡೋದಕ್ಕಿಂತ ಕಡ್ಲೆಟ್ ಅನ್ನು ಯೂಸ್ ಮಾಡಿದ್ರೆ ತುಂಬಾನೇ ಬೆಟರ್ ಅಂತ ನನ್ಗೆ ಅನಿಸ್ತದೆ ಯಾಕಂತ ಹೇಳಿದ್ರೆ ನಾವು ಚಿಕ್ಕ ಮಕ್ಕಳಿಗೆ ಕೂಡ ಸ್ನಾನಕ್ಕೆ ಕಡ್ಲೆಟ್ ಅನ್ನು ಬಳಸ್ತೀವಿ ಕಡ್ಲೆಟ್ ತುಂಬಾ ಹಿಂದಿನ ಕಾಲದಿಂದ ಕೂಡ ತುಂಬಾನೇ ಒಂದು ಉತ್ತಮವಾದಂತಹ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಮತ್ತೆ ಪಿಂಪಲ್ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಪದೇ ಮುಖ ತೊಳಿತಾ ಇರಿ ದಿನಕ್ಕೊಂದು 3-4 ಸಲ ಆದ್ರೂ ಮುಖನ ಕ್ಲೀನ್ ಆಗಿ ಕಡ್ಲೆಟ್ ಇಂದ ತೊಳಿತಾ ಇರಿ ಕಡ್ಲೆಟ್ ಇಂದ ನೀವು ಮುಖ ತೊಳಿತಾ ಬಂದ್ರೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಆನಂತರ ನೀವೇ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ತಿಳಿಸಿ ನಿಮ್ಮ ಸ್ಕಿನ್ ಅಲ್ಲಿ ಆದಂತಹ ಬದಲಾವಣೆ ತುಂಬಾ ಉತ್ತಮವಾದಂತಹ ರಿಸಲ್ಟ್ ನಮಗೆ ಕಡ್ಲೆಟ್ ಇಂದ ಸಿಗುತ್ತೆ ನಾನು ಕೂಡ ಕಡ್ಲೆಟ್ ಅನ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಸೋಪ್ ಎಲ್ಲ ಬಳಸಿದ್ರೆ ಅದಕ್ಕೆ ಏನೇನು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅದಕ್ಕೆ ನಾನು ಕಡ್ಲೆಟ್ ಅನ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಬನ್ನಿ ಈ ಫೇಸ್ ಪ್ಯಾಕ್ ಏನೇನು ಬೇಕು ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಕಡ್ಲೆಟ್ ಹಾಕೋತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಲೆಟ್ ಹಾಕೊಳ್ಳಿ ಇದಕ್ಕೆ ಇವಾಗ ಮೊಸರು ಹಾಕ್ಕೊಳ್ಬೇಕು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ಳಿ ಗಟ್ಟಿ ಅನಿಸಿದ್ರೆ ನಿಮಗೆ ಮತ್ತೆ ಹಾಕ್ಕೊಳ್ಬೋದು ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಅರಿಶಿನ ಹಾಕ್ಕೊಳ್ಳೋಣ ಅರಿಶಿನ 1 ಚಿಟಿಕೆಯಷ್ಟು ಸಾಕಾಗುತ್ತೆ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಹಾಲು ಕೂಡ ಹಾಕ್ಕೊಳ್ಬೋದು ತುಂಬ ತೆಳುನೂ ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ ಇದಿವಾಗ ಕರೆಕ್ಟಾಗಿದೆ ಇದು ಇಷ್ಟ ಆದರೆ ಸಾಕು ಇನ್ನು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಫೇಸ್ ಪ್ಯಾಕ್ ಇಲ್ಲಿ ರೆಡಿ ಆಗಿದೆ ಇದನ್ನು ಯಾವ ರೀತಿ ಹಚ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬ್ರಷ್ ಇದ್ರೆ ಬ್ರಷ್ ಇಂದ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ನಾನು ಇಲ್ಲಿ ಕೈಯಿಂದಲೇ ಹಚ್ಕೋತಾ ಇದ್ದೀನಿ ಕೈಯಿಂದ ಹಚ್ಕೊಂಡ್ರೆ ನೀಟಾಗಿ ನಮಗೆ ಹಚ್ಕೊಳ್ಬಹುದು
ಇದನ್ನ ನೀವು ಡೈಲಿ ಅಪ್ಲೈ ಮಾಡ್ಬೋದು. ಇದರಿಂದ ಏನು ಮೊಡವೆ ಸೈಜ್ ದೊಡ್ಡದಿರುತ್ತೆ ನೋಡಿ, ಅದು ದಿನ ದಿನ ಕಡಿಮೆ ಆಗುತ್ತಾ, ಸಣ್ಣ ಸಣ್ಣದಾಗ್ತಾ ಬರುತ್ತೆ. ಮೊಸರು ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು, ಒಳ್ಳೆ ಮಾಯ್ಶ್ಚರೈಸರ್ ಕೊಡುತ್ತೆ ನಮ್ಮ ಮುಖಕ್ಕೆ. ಇದೇ ರೀತಿಯಾಗಿ ನೀಟಾಗಿ ನಾನೆಲ್ಲ ಮುಖಕ್ಕೆ ಇವಾಗ ಅಪ್ಲೈ ಮಾಡ್ಕೋತೀನಿ. ಮತ್ತೊಂದು, ಇದನ್ನ ಹಚ್ಚುವಾಗ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಮೇಕಪ್ ಇರಬಾರ್ದು. ನನ್ನ ಮುಖದಲ್ಲಿ ಇವಾಗ ಯಾವುದೇ ರೀತಿಯಾದಂತಹ ಮೇಕಪ್ ಇಲ್ಲ. ನೀವು ಕ್ಲೀನಾಗಿ ಮುಖ ತೊಳ್ಕೊಂಡೇ ಇದನ್ನ ಅಪ್ಲೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನಿವಾಗ ಪೂರ್ತಿ ಮುಖಕ್ಕೆ ಹಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು. ಇದು ನೀವು ಪ್ರತಿದಿನ ಕೂಡ ಹಚ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಮಾಡಿದ್ದೀವಿ. ಆದ್ದರಿಂದ ನಮ್ಮ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನಿಮಗೇನು ಭಯ ಬೇಡ. ಆಲ್ ಸ್ಕಿನ್ ಟೈಪ್ ಅವ್ರು ಕೂಡ ಇದನ್ನು ಮಾಡ್ಬೋದು. ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲ್ ಸ್ಕಿನ್ ಆಗಿರ್ಬೋದು, ಅಥವಾ ನಾರ್ಮಲ್ ಸ್ಕಿನ್ ಅವ್ರು ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ನು ಇದು ಸ್ವಲ್ಪ ಡ್ರೈ ಆಗಲಿ, ಆ ನಂತರ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಇದಿವಾಗ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ನಾನಿವಾಗ ಇದನ್ನು ವಾಶ್ ಮಾಡಿಕೊಂಡು ಬರ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ. ನಾನಿವಾಗ ಮುಖನ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಬಂದೆ. ಯಾರಿಗೆಲ್ಲ ಹೆಚ್ಚಾಗಿ ಪಿಂಪಲ್ ಆಗ್ತಾ ಇದೆ, ಖಂಡಿತವಾಗ್ಲೂ ನೀವೆಲ್ಲ ಈ ರೆಮಿಡಿನ ಫಾಲೋ ಮಾಡ್ಬೋದು. ನೀವೆಲ್ಲರೂ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಯಾರಿಗೆಲ್ಲ ಹೆಲ್ಪ್ಫುಲ್ ಆಯಿತು, ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.